ವ್ಯಕ್ತಿಯೊಬ್ಬರು ರಾತ್ರೋರಾತ್ರಿ ದನಗಳ ಸಾಗಾಟಕ್ಕೆ ಹೋಗಿ ಏಟು ತಿಂದ ಘಟನೆ ಬೆಳ್ತಂಗಡಿ ತಾಲೂಕಿನ ಮೆಲಂತಬೆಟ್ಟುವಿನಲ್ಲಿ ನಡೆದಿದೆ. ದನವನ್ನ ಕಡಿಯಲೆಂದು 5 ದನಗಳ ವ್ಯಾಪಾರವನ್ನ ಕುದುರಿಸಿದ್ದ ಶರೀಫ್ ಅವರ ತಂಡ ಮೊದಲೇ ನಿಗದಿಯಾದಂತೆ ಕುಪ್ಪೆಟ್ಟಿಯಿಂದ ನಿನ್ನೆ ರಾತ್ರಿ ದನವನ್ನ ಅಕ್ರಮವಾಗಿ ಕಳ್ಳಸಾಗಾಟ ಮಾಡಲು ತೆರಳಿದ್ದಾರೆ. ಅಕ್ರಮ ದನ ಸಾಗಾಣಿಕೆಯ ಬಗ್ಗೆ ವಿಷಯ ತಿಳಿದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಆರೋಪಿಗಳನ್ನ ಮಾಲ್ ಸಮೇತ ಹಿಡಿಯಲು ದಾರಿ ಮಧ್ಯೆ ಕಾದು ಕುಳಿತಿದ್ರು. ಆದರೆ ವಿಷಯ ತಿಳಿದ ದನಗಳ್ಳರು ದನವನ್ನ ಲೋಡ್ ಮಾಡದೆ ಖಾಲಿ ಗಾಡಿಯಲ್ಲಿ ವಾಪಸ್ ಬಂದಿದ್ದಾರೆ. ಪಿಕಪ್ನಲ್ಲಿ ಅಕ್ರಮ ಗೋವು ಇದೆ ಅಂದುಕೊಂಡ ಕಾರ್ಯಕರ್ತರು ಅಡ್ಡ ಹಾಕಿದ್ರು. ಆದರೆ ದನಗಳ್ಳರು ಗಾಡಿ ನಿಲ್ಲಿಸದೆ ಮುಂದೆ ಸಾಗಿದ್ದಾರೆ. ಬಳಿಕ ಮೆಲಂತಬೆಟ್ಟು ಎಂಬಲ್ಲಿ ಕಾರ್ಯಕರ್ತರು ಪಿಕಪ್ ಗಾಡಿಯನ್ನ ನಿಲ್ಲಿಸಿ ಜನರಿಗೆ ಹೊಡೆದಿದ್ದಾರೆ ಎನ್ನಲಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಲ್ಲೆ ಮಾಡಿದ ಕೆಲವರನ್ನ ಬೆಳ್ತಂಗಡಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ.